ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ 7.1 ಸೌಂಡ್ ಸಿಸ್ಟಮ್ ಅನ್ನ ಅಳವಡಿಸಿದ್ದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಹಾಗಲ್ಲ, ಅಲ್ಲಿ ಸಿನಿಮಾವನ್ನ ಸಿನಿಮಾವಾಗಿ ತೋರಿಸಲಾಗುತ್ತೆ, ಹಾಗೆ ಅನುಭವಿಸಿ ನೋಡುವಂತೆ ಮಾಡುತ್ತೆ. ಅದನ್ನ ಹರಿಯೋಕೆ ಅಂತ ಹೇಳಿ ₹100 ಟಿಕೆಟ್ ಕೊಟ್ಟು ಬರ್ತಾರಂತಾದ್ರೆ ಅಂತವ್ರಿಗೆ ಬೆಡ್ ತಗೊಂಡು ಹೊಡಿಬೇಕು. ಇರುವ ಪರದೆ ಚೆನ್ನಾಗಿದೆ, ಅದು ಸ್ವಲ್ಪ ದೊಡ್ಡದಿರ್ತದೆ, ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ. ಅದೇನೇ ಇರ್ಲಿ, ಆದ್ರೆ ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪುತ್ತೂರಿನ ಅರುಣ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದೆಷ್ಟೋ ಮಂದಿಗೆ ಪುತ್ತೂರಿನ ಅರುಣ ಚಿತ್ರಮಂದಿರ ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ. ಅರುಣ ಚಿತ್ರಮಂದಿರದ ಬಗ್ಗೆ ಒಂದಿಷ್ಟು ಅಪವಾದಗಳಿವೆ. ಅದೇನಂತ ಹೇಳಿದ್ರೆ ಸೀಟ್ ವ್ಯವಸ್ಥೆ ಸರಿಯಾಗಿ ಇಲ್ಲ, ಸೌಂಡ್ ಸಿಕ್ಕಾಪಟ್ಟೆ ಇದೆ, ಹಾಗೆ ಹೀಗೆ ಅಂತ ಒಂದು ಸಣ್ಣ ಪುಟ್ಟ ವಿಚಾರಗಳು. ಹೀಗಾಗಿ ಅದೆಷ್ಟೋ ಮಂದಿ ಸಿನಿಮಾವನ್ನ ವೀಕ್ಷಿಸೋದಕ್ಕಾಗಿ ದೂರದ ಮಂಗಳೂರಿಗೆ ಹೋಗ್ತಾರೆ. ದೂರ ಅಂತೇಳಿ ಸಿಕ್ಕಾಪಟ್ಟೆನಿಲ್ಲ, 60 ಕಿಲೋಮೀಟರ್ ಅಷ್ಟೇ, 1.5 ಗಂಟೆ ಜರ್ನಿ. ಪುತ್ತೂರಿನಿಂದ ಮಂಗಳೂರಿಗೆ ಹೋಗಿ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾವನ್ನ ನೋಡ್ಕೊಂಡು ಬರ್ತಾರೆ. ಅದೇನಿರ್ಲಿ, ಅದವರವರ ವೈಯಕ್ತಿಕ. ಆದ್ರೆ ಇದೀಗ ಅರುಣ ಚಿತ್ರಮಂದಿರ ಬದಲಾಗಿದೆ. 12 ವರ್ಷಗಳಿಂದ ಈ ಸಿನಿಮಾವನ್ನ ಲೀಸ್ಗೆ ಪಡೆದಿದ್ದಂತ ನವೀನ್ ಅವರು ಈ ಚಿತ್ರಮಂದಿರದ ಆಸನ ಹಾಗೆ ಸೌಂಡ್ ಸಿಸ್ಟಮ್ ಅನ್ನ ಬದಲಾಯಿಸಿದ್ದಾರೆ. ಮೊದಲಿಗೆ ನಾವು ಈ ಸೀಟನ್ನು ನಾವು ಗಮನಿಸೋದಾದ್ರೆ ಸಂಪೂರ್ಣವಾಗಿ ಪುಷ್ ಬ್ಯಾಕ್ ಸೀಟನ್ನು ಈ ಅರುಣ ಚಿತ್ರಮಂದಿರದಲ್ಲಿ ಕಾಣಬಹುದು. ಇನ್ನು ಸೌಂಡ್ ವಿಚಾರಕ್ಕೆ ಬರೋದಾದ್ರೆ 7.1 ಡಾಲ್ಬಿ ಸೌಂಡ್ ಸಿಸ್ಟಮ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಈ ರೀತಿಯಾದಂಥ ಸೌಂಡ್ ಸಿಸ್ಟಮ್ ಇರೋದು 2 ಚಿತ್ರಮಂದಿರದಲ್ಲಿ, 2 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ. ಒಂದು ಪುತ್ತೂರಿನ ಅರುಣ, ಮತ್ತೊಂದು ಮೂಡಬಿದ್ರೆಯ ಅಮರಶ್ರೀ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ 7.1 ಸೌಂಡ್ ಸಿಸ್ಟಮ್ ಅನ್ನ ಅಳವಡಿಸಿದ್ದು ಇದೇ ಅರುಣ ಚಿತ್ರಮಂದಿರ. ಆದರೆ ಈ ಚಿತ್ರಮಂದಿರದಲ್ಲಿ ಸ್ವಲ್ಪ ಸೌಂಡ್ ಈ ತನಕ ಎಕೋ ಆಗಿ ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಈ ಎಕೋ ಕೇಳದಂತೆ ಹೊಸದಾದಂತಹ ಶಬ್ದ ವಿನ್ಯಾಸವನ್ನ ಇಲ್ಲಿ ಅಳವಡಿಸಲಾಗಿದೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಎಕೋ ಇದೀಗ ಬರ್ತಾ ಇಲ್ಲ. ಬೇಕಾದ್ರೆ ನೀವೇ ಒಮ್ಮೆ ಚಿತ್ರಮಂದಿರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಚಿತ್ರಮಂದಿರದ ಸೀಟ್ಗಳನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಲಾಗಿದೆ. ಅದು ಬಾಲ್ಕನಿ ಆಗಿರ್ಬೋದು, ಹಾಗೆ ಕೆಳಗಡೆ ಆಗಿರ್ಬೋದು, ಸಂಪೂರ್ಣವಾಗಿ ಹಳೆಯ ಸೀಟೇ ಇಲ್ಲ, ಸುಸಜ್ಜಿತವಾದಂಥ ಸೀಟ್ಗಳನ್ನು ಇದೀಗ ಅರುಣ ಚಿತ್ರಮಂದಿರದಲ್ಲಿ ನೀವು ಕಾಣ್ಬೋದು. ಹಾಗಂತ ನಿಮಗೆ ಮಲ್ಟಿಪ್ಲೆಕ್ಸ್ ನಲ್ಲಿ ಇದ್ದಂಗೆ ಆ ಕಡೆ ಈ ಕಡೆ ಸೈಡ್ ವಾಲ್ ಏನೋ ಚೇಂಜ್ ಆಗಿದೆ ಅಂತಂದ್ರೆ ಇಲ್ಲ, ಸೈಡ್ ವಾಲ್ ಅದೇ ಇದೆ. ಸಿನಿಮಾಗೆ ಹೋಗೋರು ನಿಮಗೆ ಸೈಡ್ ವಾಲ್ ನೋಡ್ಕೊಂಡಿರ್ತೀರ, ಇಲ್ಲ ತಾನೆ, ಪರದೆಯನ್ನು ತಾನೆ. ಇನ್ನು ಮುಂದಿನ ಹಂತದಲ್ಲಿ ಪರದೆಯನ್ನ ಕೂಡ ಬದಲಾವಣೆ ಮಾಡಲಾಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಆದರೆ ಇರುವ ಪರದೆ ಚೆನ್ನಾಗಿದೆ, ಅದು ಸ್ವಲ್ಪ ದೊಡ್ಡದಿರ್ತದೆ, ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ. ಅದೇನೇ ಇರಲಿ, ಆದರೆ ಹಳೆಯ ಗುಣಮಟ್ಟ ಮತ್ತು ಪ್ರಸ್ತುತ ಇರುವ ಗುಣಮಟ್ಟಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಸೀಟ್ ತುಂಬಾನೇ ಅತ್ಯದ್ಭುತವಾಗಿ ಹಾಗೆ ಕಂಫರ್ಟ್ ಆಗಿದೆ. ಇದರೊಂದಿಗೆ ಸೌಂಡ್ ಸಿಸ್ಟಮ್ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಒಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಸಿಗುವಂಥ ಸೌಂಡ್ ಅನುಭವ ಅದು ಯಾವ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದಲ್ಲಿ ಸಿಗಲ್ಲ. ಮಲ್ಟಿಪ್ಲೆಕ್ಸ್ನವರು ಒಂದು ಆಯಾಮದಲ್ಲಿ ಒಂದು ಸೌಂಡ್ ಇಡ್ತಾರೆ, ಅದು ಹಾಡು ಬರಲಿ, ಅದು ಫೈಟು ಬರಲಿ, ಸೌಂಡ್ ಅದೇ ಮಟ್ಟದಲ್ಲಿ ಇರುತ್ತೆ. ಇದರ ಜೊತೆಗೆ ತಮಿಳಿಗೊಂದು ಸೌಂಡು, ತೆಲುಗಿಗೆ ಮತ್ತೊಂದು ಸೌಂಡು, ಇಂಗ್ಲಿಷಿಗೆ ಸೌಂಡೋ ಸೌಂಡು. ಆದರೆ ಕನ್ನಡದಲ್ಲಿ ಸೌಂಡೇ ಇಲ್ಲ. ಇದು ಮಲ್ಟಿಪ್ಲೆಕ್ಸ್ ನಾನೇ ಬರ. ಆದರೆ ನಮ್ಮ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಹಾಗಲ್ಲ, ಅಲ್ಲಿ ಸಿನಿಮಾವನ್ನ ಸಿನಿಮಾವಾಗಿ ತೋರಿಸಲಾಗುತ್ತೆ, ಹಾಗೆ ಅನುಭವಿಸಿ ನೋಡುವಂತೆ ಮಾಡುತ್ತೆ. ಒಂದು ಫೈಟ್ ಬಂತ ಸೌಂಡ್ ಅನ್ನು ಸ್ವಲ್ಪ ಜಾಸ್ತಿ ಇಡ್ತಾರೆ, ಒಂದು ಹಾಡು ಬಂತ ಸೌಂಡ್ ಅನ್ನು ಸ್ವಲ್ಪ ಜಾಸ್ತಿ ಇಡ್ತಾರೆ, ಟಾಕಿ ಪೋರ್ಷನ್ ಇರುತ್ತಾ ನಾರ್ಮಲ್ ಆಗಿ ಎಲ್ರಿಗೂ ಚೆನ್ನಾಗಿ ಕೇಳುವಂತ ಇರ್ತಾರೆ. ಆದರೆ ಈ ಅನುಭವ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿಗೋದಿಲ್ಲ. ಆದರೆ ಇದೆಷ್ಟೋ ಮಂದಿಗೆ ಈ ವಿಚಾರ ಗೊತ್ತೇ ಆಗಲ್ಲ. ಸುಮ್ಮನೆ ಇಲ್ಲದೆ ಮಲ್ಟಿಪ್ಲೆಕ್ಸ್ 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 ಅಂತ ಹೇಳ್ತಾರೆ. ಪುತ್ತೂರಿನಿಂದ ಮಂಗಳೂರಿಗೆ ಹೋಗ್ತಾರೆ, ಅಲ್ಲಿ ಸಿನಿಮಾಗಳನ್ನು ನೋಡ್ತಾರೆ, ಬರ್ತಾರೆ, ತಪ್ಪಲ್ಲ. ಆದರೆ ಈಗ ನಮ್ಮ ಪುತ್ತೂರಿನ ಅರುಣ ಚಿತ್ರಮಂದಿರದಲ್ಲಿ ವ್ಯವಸ್ಥೆ ಬದಲಾಗಿದೆ, ಸೌಂಡ್ ಸಿಸ್ಟಮ್ ಚೇಂಜ್ ಆಗಿದೆ, ಸೀಟ್ ಅತ್ಯದ್ಭುತವಾಗಿದೆ, ಎಲ್ಲೂ ಕೂಡ ಹರಿದ ಸೀಟುಗಳಿಲ್ಲ. ದಯವಿಟ್ಟು ಇದೀಗಾದರೂ ಪುತ್ತೂರಿನ ಅರುಣ ಚಿತ್ರಮಂದಿರಕ್ಕೆ ಒಮ್ಮೆ ಭೇಟಿ ನೀಡಿ. ಅದಾದ ಬಳಿಕ ಇಷ್ಟ ಆದರೆ ಅರುಣ ಚಿತ್ರಮಂದಿರದಲ್ಲೇ ನೋಡಿ, ಇಷ್ಟ ಆಗಿಲ್ಲ ಅಂತಾದರೆ ಏನು ಮಾಡೋಕ್ಕಾಗಲ್ಲ. 60 ಕಿಲೋಮೀಟರ್ ಕ್ರಮಿಸಿ ಮಂಗಳೂರಿಗೆ ಹೋಗಿ ಅಲ್ಲೇ ನಿಮ್ಮ ನೆಚ್ಚಿನ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾವನ್ನ ವೀಕ್ಷಿಸಿ. ಇನ್ನು ಈ ಸೀಟ್ನ ಬಗ್ಗೆ ಈ ಚಿತ್ರಮಂದಿರವನ್ನ ಲೀಸ್ಗೆ ಪಡೆದಂತ ನವೀನ್ ಅವರಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಅವರು ಒಂದಿಷ್ಟು ಮಂದಿ ಇಂತಹದ್ದೇ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ, ಇವರಿಗೆ ಮಾಡೋದಕ್ಕೆ ಕೆಲಸ ಏನಿರಲ್ಲ, ಸೀಟ್ಗಳೆಲ್ಲ ಹರಿದಾಕ್ತಾರೆ, ದಯವಿಟ್ಟು ಅಂತವ್ರು ನೀವು ಚಿತ್ರಮಂದಿರಕ್ಕೆ ಬರಲೇಬೇಡಿ ಅಂತ ನವೀನ್ ಅವರು ಮನವಿ ಮಾಡಿದ್ದಾರೆ. ಅಲ್ಲ, ಅವರು ಲಕ್ಷ ಬಂಡವಾಳವನ್ನು ಹೂಡಿ ಸೀಟನ್ನು ಚೇಂಜ್ ಮಾಡ್ತಾರೆ, ಅದನ್ನು ಹರಿಯೋಕೆ ಅಂತೇಳಿ ₹100 ಟಿಕೆಟ್ ಕೊಟ್ಟು ಬರ್ತಾರಂತಾದರೆ ಅಂಥವ್ರಿಗೆ ಬೆಡ್ ತಗೊಂಡು ಹೊಡಿಬೇಕು. ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ, ಥಿಯೇಟರ್ನ ಸೀಟನ್ನು ಹರಿತಾರೆ.
ಇನ್ನು ಅದಾಗ್ಲೇ ಹೇಳಿದಂತೆ ಮಲ್ಟಿಪ್ಲೆಕ್ಸ್ ನಲ್ಲಿ ಸೈಡ್ ವಾಲ್ಗಳಿದಾವೆ, ಅರುಣ ಚಿತ್ರಮಂದಿರದಲ್ಲಿ ಯಾಕೆ ಅದನ್ನು ಮಾಡಿಲ್ಲ ಅಂತ. ನಾವು ಸಿನಿಮಾವನ್ನ ನೋಡೋದಕ್ಕೆ ಅಷ್ಟೇ ಹೋಗೋದು, ಸೀಟ್ ಚೆನ್ನಾಗಿದ್ದು, ಸ್ಕ್ರೀನ್ ಚೆನ್ನಾಗಿದ್ದು, ಸೌಂಡ್ ಚೆನ್ನಾಗಿದ್ರೆ ಸಾಕು. ಅಕ್ಕಪಕ್ಕದ ವಾಲ್ಗಳನ್ನ 2.5 ಗಂಟೆ ನೋಡೋದಕ್ಕೆ ಆಗಲ್ಲ, ಸ್ಕ್ರೀನ್ ಅನ್ನಷ್ಟೇ ನೋಡೋದು. ಹೀಗಾಗಿ ನಮ್ಮ ಲಕ್ಷ್ಯ ಸ್ಕ್ರೀನ್ ಮೇಲೆ ಇರೋದ್ರಿಂದಾಗಿ ಅಕ್ಕಪಕ್ಕದ ವಾಲ್ ಏನು ಜಗಮಗಿಸೋ ಕಲ್ಲರ್ ಬೇಕಂತೇನಿಲ್ಲ, ಅದು ಇಂಟರ್ವ್ಯೂಲ್ಗೆ ಅಷ್ಟೇ ಆ ಲೈಟ್ ಅನ್ನು ಹಾಕೋದು. ಯಾಕಂತ ಹೇಳಿದ್ರೆ ಈ ನವೀನ್ ಅವರು ಚಿತ್ರಮಂದಿರವನ್ನ ಲೀಸಿಗೆ ಪಡೆದಿರೋದು, ಅವರದ್ದೇ ಸ್ವಂತ ಚಿತ್ರಮಂದಿರ ಅಲ್ಲ. ಹೀಗಾಗಿ ಅವರ ಕಾರ್ಯಕ್ಷಮತೆಯಲ್ಲಿ ಏನು ಇದೆಯೋ ಅದನ್ನಷ್ಟೇ ಅವರಿಗೆ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಇದೀಗ ಸೀಟ್ ಮತ್ತು ಸೌಂಡ್ ಅನ್ನ ಬದಲಾವಣೆ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಸ್ಕ್ರೀನ್ ಜೊತೆಗೆ ಒಂದಿಷ್ಟು ಬದಲಾವಣೆಗಳನ್ನ ಚಿತ್ರಮಂದಿರದಲ್ಲಿ ಮಾಡುವಂತಹ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದೇನೇ ಇರಲಿ, ಅರುಣ ಚಿತ್ರಮಂದಿರದಲ್ಲಿ 2 ರೀತಿಯ ದರವನ್ನ ನೀವು ಕಾಣಬಹುದು. ಬಾಲ್ಕನಿ 100 ರೂಪಾಯಿ, ಹಾಗೆ ಫಸ್ಟ್ ಕ್ಲಾಸ್ 80 ರೂಪಾಯಿ. ಸೀಟ್ ಬದಲಾಗಿದೆ, ಸೌಂಡ್ ಬದಲಾಗಿದೆ ಅಂತ ಹೇಳಿ ಟಿಕೆಟ್ ದರವನ್ನ ಏನು ಹೆಚ್ಚು ಮಾಡಿಲ್ಲ. ಅರುಣ ಚಿತ್ರಮಂದಿರದವರಲ್ಲಿ ಒಂದು ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ, ದಿನ 2 ಸಿನಿಮಾವನ್ನಾದರೂ ಪ್ರದರ್ಶನ ಮಾಡಿ. ಈ ಹಿಂದೆ ದಿನ 5 ಆಟಗಳಲ್ಲಿ ಏನು ಪ್ರದರ್ಶನ ಮಾಡ್ತಾ ಇದ್ರೋ ಅದೇ ರೀತಿ ಇನ್ಮುಂದೆ ದಿನ 5 ಪ್ರದರ್ಶನಗಳಲ್ಲಿ 2 ಸಿನಿಮಾ ಅಥವಾ 3 ಸಿನಿಮಾಗಳನ್ನ ಪ್ರದರ್ಶಿಸುವಂತಹ ಯೋಜನೆಯನ್ನ ತಂದ್ರೆ ಪುತ್ತೂರಿನ ಜನತೆಗೆ ಮತ್ತಷ್ಟು ಸಿನಿಮಾಗಳನ್ನ ನೋಡುವಂತಹ ಭಾಗ್ಯ ನಿಮ್ಮಿಂದ ಸಿಗುತ್ತೆ. ಅದೇನೇ ಇರಲಿ, ಅರುಣ ಚಿತ್ರಮಂದಿರಕ್ಕೆ ಒಳ್ಳೆಯದಾಗಲಿ. ಹಾಗೆ ಹೊಸ ರೀತಿಯ ತಂತ್ರಜ್ಞಾನವನ್ನು ಪುತ್ತೂರಿನ ಜನತೆ ಅನುಭವಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ 7.1 ಸೌಂಡ್ ಸಿಸ್ಟಮ್ ಅನ್ನ ಅಳವಡಿಸಿದ್ದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು. ಹಾಗಲ್ಲ, ಅಲ್ಲಿ ಸಿನಿಮಾವನ್ನ ಸಿನಿಮಾವಾಗಿ ತೋರಿಸಲಾಗುತ್ತೆ, ಹಾಗೆ ಅನುಭವಿಸಿ ನೋಡುವಂತೆ ಮಾಡುತ್ತೆ. ಅದನ್ನ ಹರಿಯೋಕೆ ಅಂತ ಹೇಳಿ 100 ರೂಪಾಯಿ ಟಿಕೆಟ್ ಕೊಟ್ಟು ಬರ್ತಾರಂತಾದ್ರೆ ಅಂತವ್ರಿಗೆ ಬೆಡ್ ತಗೊಂಡು ಹೊಡಿಬೇಕು. ಇರುವ ಪರದೆ ಚೆನ್ನಾಗಿದೆ, ಅದು ಸ್ವಲ್ಪ ದೊಡ್ಡದಿರ್ತದೆ, ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅನಿಸಿಕೆ. ಅದೇನೇ ಇರ್ಲಿ, ಆದ್ರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.